ನಮಸ್ಕಾರ ಗೆಳೆಯರೆ, ನಮ್ಮ ಇನ್ನೊಂದು ಬ್ಲಾಗಿಗೆ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಹೆಬ್ರಿ ಚಾರಗಾಮದಲ್ಲಿರುವಂತಹ ಒಂದು ಬಸದಿಗೆ ಹೋಗ್ತಾ ಇದ್ದೀನಿ. ತುಂಬ ವರ್ಷಗಳ ಹಳೆಯ ಬಸದಿ ಹೌದು. ಅದನ್ನು ಆಮೇಲೆ ಜೀರ್ಣೋದ್ಧಾರ ಮಾಡಿ ಎಲ್ಲ ಇಟ್ಟಿದ್ದಾರಂತೆ. ಅದು ಹೇಗಿದೆ ನೋಡಬೇಕು. ನಾನು ಹೋಗಿ ತುಂಬ ಟೈಮ್ ಆಗಿತ್ತು. ಇವತ್ತು ನಿಮಗೆ ತೋರಿಸುವ ಅಂಥೇಳಿ ಅಲ್ಲಿಗೆ ಹೊರಟಿದ್ದೀನಿ. ಕ್ಯಾಮ್ರಾ ಹಾಕಿ ಸ್ವಲ್ಪ ಸರಿ ಇಲ್ಲ, ಸ್ವಲ್ಪ ಕ್ರಾಸ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಅರ್ಜೆಂಟಿಗೆ ಹೊರಟಿದ್ದು. ಪೂಜೆ ಈಗ ಇದೆಯೋ ಅಥವಾ ಮುಗ್ದಿದೆಯೋ ಅಂತ ಗೊತ್ತಿಲ್ಲ ಇನ್ನು. ಯಾರಾದರೂ ಬರೋದಾದರೆ ಬನ್ನಿ ಈ ಪ್ಲೇಸ್ಗೆ, ಆಯಿತಾ? ಫಸ್ಟ್ ನೀವು ಪ್ಲೇಸ್ ನೋಡ್ಕೊಳ್ಳಿ. ಇಷ್ಟ ಆಯಿತು ಅಂದರೆ ವಿಸಿಟ್ ಕೊಡಿ. ನಾನು ಲೊಕೇಶನ್ ಹಾಕಿರ್ತೀನಿ. ನೋಡಿ, ಇಲ್ಲಿ ಬೋರ್ಡ್ ಸಳ್ಳೆ ಕಟ್ಟೆ ಅಂತೇಳಿ ಚಾರ ಬಸದಿ ರಸ್ತೆ ನೋಡಿರ, ರೋಡ್ ಇದೆ, ಇದು ಬೋರ್ಡ್ ಇದೆ. ಇಲ್ಲಿ ಎರಡೂ ಕಡೆ ತೋಟ. ನಾನು ಈ ಕಡೆ ಬಾರದೆ ತುಂಬಾ ವರ್ಷಗಳಾಯಿತು. ಇಲ್ಲಿ ಬಂದು ನೋಡಿದ್ದೆ ಬಸದಿ. ಬೀಗ ಹಾಕಿದ್ದಾರೆ, ನೋಡೋಣ ಓಪನ್ ಉಂಟಾ ಅಂತ. ಓಕೆ, ಪೂಜೆ ಆಗ್ತಾ ಉಂಟು ನೋಡಿ. ಇದೆ ಬಸದಿ ನೋಡಿ, ಪೂಜೆ ಎಲ್ಲ ಸ್ಟಾರ್ಟ್ ಆಗಿದೆ. ಭಟ್ರು ಪೂಜೆ ಮಾಡ್ತಾ ಇದ್ದಾರೆ. ನಾ ಮೊದಲಿಗೆ ದೇವ್ರ ದರ್ಶನ ಮಾಡಿ ಆಮೇಲೆ ನಾನು ನಿಮಗೆ ದೇವಸ್ಥಾನ ಹಾಕಲಿ ಅಂತ ತೋರಿಸ್ತೀನಿ. ಸ್ನೇಹಿತರೆ, ಇದೇ ಶ್ರೀ ಚಂದ್ರನಾಥ ಸ್ವಾಮಿ ಬಸದಿ, ಶ್ರೀ ಬ್ರಹ್ಮಯಕ್ಷ ದೇವರು ಮತ್ತು ಶ್ರೀ ಜ್ವಾಲಾಮಾಲಿನಿ ದೇವಿ. ಇಲ್ಲಿ ಮುಖ್ಯವಾಗಿ ಶ್ರೀ ಜ್ವಾಲಾಮಾಲಿನಿ ದೇವಿಗೆ ಪೂಜೆ ನಡೆಯುತ್ತೆ ನೋಡಿ. ಇದೆಲ್ಲ ಕಲ್ಲಿಂದ ಮಾಡಿದಂಥ, ಇದೆಲ್ಲ ಕಲ್ಲಿನ ಕಂಬ ಇದು ನೋಡಿ. ಎಲ್ಲ ಕೆತ್ತನೆ ಇದೆ, ಎಲ್ಲದೂ ಕಲ್ಲಿನ ಕೆತ್ತನೆ ಇದೆ ನೋಡಿ. ಇದರ ಮೇಲ್ಛಾವಣಿ ಸಹ ಹಾಗೆ, ಎಲ್ಲ ಕಲ್ಲು, ತುಂಬ ಚೆನ್ನಾಗಿದೆ. ಇದೆಲ್ಲದೂ ಸಹ ಕಲ್ಲಿಂದನೇ ಕೆತ್ತನೆ ಮಾಡಿರುವಂಥದ್ದು. ಇಲ್ಲಿರುವ ಕಂಬಗಳು ಪ್ರತಿಯೊಂದು ಸಹ ಕಲ್ಲೇ. ಇದು ಇಲ್ಲೊಂದು ಬೋರ್ಡ್ ಬರೆದು ಹಾಕಿದ್ದಾರೆ. ಇದು ಕಡಪ ಕಲ್ಲು ಮಾಡಿದಂಥ ಒಂದು ಕೆತ್ತನೆ ಮಾಡಿದ್ದಾರೆ. ಇದು ಯಾವಾಗ ಇದಾಯಿತು ಇದ್ರ ಬಗ್ಗೆ ಸಂಪೂರ್ಣವಾಗಿ ಕೆಲವು ಇನ್ಫಾರ್ಮೇಷನ್ಗಳಿದೆ ಇದರ ಬಗ್ಗೆ ಎಲ್ಲ ನೋಡಿ. 31/2005 ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ಇದು ಸ್ನೇಹಿತರೆ, ನಾನು ಇಲ್ಲಿ ದೇವಸ್ಥಾನ ಬಂದೆ. ಹಾಗೀಗ ನಾನು ಈ ದೇವಸ್ಥಾನದಲ್ಲಿ ಪೂಜೆ ಸಮಯ ಹೇಗಿದೆ ಅಥವಾ ನೀವು ಬಂದರೆ ನಿಮ್ಗೆ ಯಾವ ಟೈಮಲ್ಲಿ ಪೂಜೆ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಪ್ರತಿಯೊಂದನ್ನು ನಮ್ಮ ಇಲ್ಲಿ ಅರ್ಚಕರಿದ್ದಾರೆ, ಹಾಗೆ ಅವ್ರನ್ನ ಕೇಳಿಬಿಟ್ಟು ಇದು ಮೂರ್ತಿ ಬಗ್ಗೆ ಆಗಲಿ ಅಥವಾ ಇಲ್ಲಿರುವಂಥ ಪೂಜಾ ವಿಧಾನ ಬಗ್ಗೆ ಎಲ್ಲ ಅವ್ರು ಹೇಳ್ತಾರೆ. ನಾವು ಅವ್ರ ಹತ್ರ ಕೇಳುವ. ಬಟ್ ಇದೀಗ ಎಷ್ಟು ವರ್ಷಗಳ ಹಳೆಯ ದೇವಸ್ಥಾನ ಇದೀಗ? ನನಗೆ ತಿಳಿದ ಪ್ರಕಾರ ಒಂದು 800 ವರ್ಷ ಹಿಂದೆ ಅಂತ ನನಗೆ ಅಂದಾಜು. ಹಾಗೆ ಹೆಚ್ಚು ಕಮ್ಮಿ ಡಾಕ್ಯುಮೆಂಟ್ ಇದೆ, ಅದರದ್ದು ದಾಖಲೆಗಳಲ್ಲಿ ಇದೆ. ಹಾಗೆ ಅದು ಎಟ್ ಎ ಟೈಮಿಗೆ ಅಲ್ಲೊಂದು ಬಸದಿ ಇದೆ, ಎಟ್ ಎ ಟೈಮಿಗೆ ಆಗಿರುವಂಥ ಬಸದಿಗಳು. ಹಾಗೆ ಈಗ ಇಲ್ಲಿರುವಂಥ ಚಂದ್ರನಾಥ ಸ್ವಾಮಿ, ಚಂದ್ರನಾಥ ಸ್ವಾಮಿ 8ನೇ ತೀರ್ಥಂಕರು. ಈ ಚಂದ್ರಗ್ರಹ ದೋಷ ಏನೇ ಇರ್ತದೆ ನೋಡಿ, ಅದಕ್ಕೆ ಸಂಬಂಧಪಟ್ಟ ಒಂದು ಸ್ವಾಮಿ ಇವರು, ಅಂದರೆ 8ನೇ ತೀರ್ಥಂಕರು ಇವರು, ಆಯ್ತಲ್ಲ. ಅಥವಾ ನವಗ್ರಹ ಶಾಂತಿ ಎಲ್ಲ ಮಾಡಿಸುವಾಗ ಏನಾದ್ರು ಚಂದ್ರಗ್ರಹ ದೋಷ ಇದ್ದರೆ ಏನಾದಿದ್ದರೆ ಪ್ರಾಮುಖ್ಯವಾಗಿ ನಾವು ಇದನ್ನು ಸ್ವಾಮಿ ಅಂತ ತಗೊಳ್ತೇವೆ, ತೀರ್ಥಂಕರ 8ನೇ ತೀರ್ಥಂಕರ ತಗೊಳ್ತೇವೆ, ಆಯ್ತಲ್ಲ. ಮತ್ತು ಪೂಜಾ ಟೈಮಿಂಗ್ಸ್ ಇಲ್ಲಿ ಬೆಳಿಗ್ಗೆ 7 ಸ್ಟಾರ್ಟ್ ಆಗ್ತದೆ. ರುದ್ರಾಭಿಷೇಕ ಏನಿದ್ರು ಸ್ಟಾರ್ಟ್ ಆಗ್ತದೆ ಪೂಜೆ. 8-8:15 ಒಳಗೆ ಪೂಜೆ ಮುಗಿತದೆ. ಮತ್ತು ನಿಮಗೆ ಬೇರೆ ಮತ್ತು ಪ್ರಮುಖವಾಗಿ ಶಾಮೇಕ್ಷ ಮತ್ತು ಜ್ವಾಲಾಮರಣಿ ದೇವಿ ಜ್ವಾಲಾಮರಣಿ ಇಲ್ಲಿ
ಮೊದಲಿಂದ ಕೂಡ ಹಾಗೆ ಅವರು ಯಕ್ಷಿ ಹೆಣ್ಣು ತೀರ್ಥಂಕರರು. ಮತ್ತು ಹಣ್ಣುಕಾಯಿ ಹೂವಿನ ಪೂಜೆ ಎಲ್ಲ ಏನಿದೆ ಅದು ತದನಂತರ 9 ಗಂಟೆ ನಂತರ ಏನಿದೆ. ಮತ್ತು ಹರಕೆ ಪೂಜೆಗಳು ನಡೀತದೆ ಇಲ್ಲಿ, ಆಯ್ತಲ್ಲ. ಮೊದಲು ಕೂಡ ತುಂಬ ಪೂಜೆಗಳು ಬರ್ತಿತ್ತು, ಹಾಗೆ ನಿರಂತರವಾಗಿ ಪೂಜೆ ನಡೀತಾ ಉಂಟು ಇಲ್ಲಿ. ಓಕೆ ಓಕೆ. ಅಭಿಷೇಕ ಏನಾದ್ರು ಆಗಬೇಕಾದ್ರೆ 8:30 ಮುಂಚೆನೇ ಬಂದು ಮಾಡಬೇಕಾಗತ್ತೆ. ಹೇಳಿ ನಮಗೊಂದು ಹೇಳಿದ್ರೆ ತಿಳಿಸಿದ್ರೆ ಆಗ್ತದೆ, ಇಲ್ಲದ್ರೆ ನಾವು ವೇಟ್ ಮಾಡ್ತೇವೆ, ತೊಂದರೆ ಇಲ್ಲ. ಕೆಲವು ದೂರದಿಂದ ಬರೋ ಹೊರಡ್ತಾರೆ, ಹಾಗಾಗಿ ನಾವು ವೇಟ್ ಮಾಡ್ತೇವೆ, ತೊಂದರೆ ಇಲ್ಲ. ಇಂಥದ್ದು ಇದೆ ಅಂತ ಹೇಳಿದರೆ ಹಾಗೆ. ಮತ್ತು ನಾವು ನಮ್ಮ ಮಾಮೂಲಿ ಟೈಮಿಂಗ್ಸ್ ಅದು 7:15 7:15 ಬಂದು ನಮ್ಮದು ಅಭಿಷೇಕ ಎಲ್ಲ ಸ್ಟಾರ್ಟ್ ಆಗ್ತದೆ. ಓಕೆ ಹಾಗೆ. ಮತ್ತು ಮೊದಲೆಲ್ಲ ತುಂಬ ಜನ ಬರ್ತಾಯಿದ್ರು, ಈಗ ಕೂಡ ಬರ್ತಾರೆ. ಮತ್ತು ಇಡೀ ಗ್ರಾಮಕ್ಕೆ ಸಂಬಂಧಪಟ್ಟ ಒಂದು ಬಸದಿ, ಜೈನ ಪುರಾತನ ಬಸದಿ, ಆಯ್ತಲ್ಲ. ಮತ್ತು ವಾರ್ಷಿಕದಲ್ಲಿ ಜನವರಿಯಲ್ಲಿ 30 ಅಥವಾ 31 ತಾರೀಕಿಗೆ ಒಂದು ವಾರ್ಷಿಕ ಪೂಜೆ ನಡೀತದೆ. ಅದು ವರ್ಷ ಆಗುವಂಥದ್ದು ಪೂಜೆ. ಅದು ತುಂಬ ಜನ ಸೇರ್ತಾರಲ್ಲ, ಅದು 300-400 ಜನ ಸೇರ್ತಾರೆ. ಅವಾಗ ಇಲ್ಲಿ ಆರಾಧನೆ ಮತ್ತು ಹೋಮ, ಮತ್ತು ನಮ್ಮ ಇಲ್ಲಿ ನಾಗನಿಗೆ ನವಕಾಲಶಾಭಿಷೇಕ, ಮತ್ತು ದೈವಗಳಿಗೆ ಹಬ್ಬ ಎಲ್ಲ ಇದೆ. ಪ್ರಮುಖವಾಗಿ 4 ದೈವಗಳು ಉಂಟು ಇಲ್ಲಿ ಬಸದಿಗೆ ಸಂಬಂಧಪಟ್ಟದ್ದು. ಒಂದು ಪ್ರಧಾನ ಕಲ್ಕುಡ ಇಲ್ಲಿ, ಮತ್ತೆ ಪಟ್ಟದ ವರ್ತೆ ದೈವ, ಮತ್ತೆ ಪಟ್ಟದ ಪಂಜುರ್ಲಿ, ಮತ್ತು ಬಬ್ಬರಿಯ ಇಷ್ಟು ದೈವಗಳು ಉಂಟು. ಮತ್ತೆ ಇಲ್ಲಿ ಕ್ಷೇತ್ರಪಾಲ ನಾಗಬ್ರಹ್ಮ ಇಷ್ಟು ಉಂಟು ಇದಕ್ಕೆ ಸಂಬಂಧಪಟ್ಟದ್ದು. ಮತ್ತೆ ಮೊದಲು 100 ಬಾವಿ ತಂದು ಹೇಳ್ತಾರೆ ಇಲ್ಲಿ. ಹಾಗೆ ಕೆಲವೆಲ್ಲ ಇದ್ದಿರ್ಬೋದು, ಈಗ ಕೆಲವೆಲ್ಲ ಕಾಣ್ತದೆ, ಕೆಲವೆಲ್ಲ ಇಲ್ಲ, ಕೆಲವೆಲ್ಲ ಮುಚ್ಚಿ ಹೋಗಿರ್ಬೋದು, ಕೆಲವು ಮುಚ್ಚಿದೆ. ಮತ್ತೆ ಇದೊಂದು ಇಲ್ಲೊಂದು ಬಾವಿ ಇದೆ ನಮ್ದು ಬಸದಿದು, ನೀರು ಹಾರುದಿಲ್ಲ ಅದರದ್ದು, ಎನಿ ಟೈಮ್ 365 ದಿನ ಇರುತ್ತೆ ನೀರು ಇರ್ತದೆ ಅದರಲ್ಲಿ. ಓಕೆ ಓಕೆ. ಡೌನ್ ಆಗ್ತದೆ ಸ್ವಲ್ಪ, ನೀರು ಡೌನ್ ಆದರೂ ಕೂಡ ಅದರಲ್ಲಿ ನೀರು ಬತ್ತಿ ಹೋಗುದಂತಿಲ್ಲ. ಅಭಿಷೇಕಕ್ಕೆ ಸಿಗ್ತದೆ. 100ರಲ್ಲಿ ಇದೊಂದು ಬಾವಿ ಆಗಿರಬಹುದು. ಇದೊಂದು ಸೇರಿ ಎಲ್ಲ 100 ಬಾವಿ. ಮೊದಲು 100 ಮನೆ ಇತ್ತಂತ ಹೇಳ್ತಾರೆ, ಜೈನರ ಮನೆ ಮೊದಲು 100 ಮನೆ ಇತ್ತಂತ ಹೇಳ್ತಾರೆ. ಸಂಜೆ ಟೈಮ್, ಪೂಜೆ ಟೈಮ್ ಸಂಜೆ ಉಂಟು. ಸಂಜೆ ಟೈಮಿಗೆ ನಾವು 5 ಗಂಟೆ 6 ಗಂಟೆ ಬರ್ತೇವೆ. 1 ಗಂಟೆ ಎಲ್ಲ ಹೊಡೆದು ಒಂದು ಮಂಗಳಾರತಿ ಒಂದು ಆಗ್ತದೆ. ಮತ್ತೆ ಇನ್ನೊಂದು ಏನಾದರೂ ಪಾರಾಯಣ ಏನಾದರೂ ಇದ್ದು ನಾವು ಮಾಡ್ಕೊಳ್ತೇವೆ ಇಲ್ಲಿ. ದರ್ಶನಕ್ಕೆ ಬರೋರು ಬರ್ತಾರೆ ಸಂಜೆ 6-7 ಗಂಟೆಗೆ ಕ್ಲೋಸ್ ಆಗ್ತದೆ. ಮತ್ತೆ ಒಮ್ಮೆ ಕ್ಲೋಸ್ ಆದರೆ ಮತ್ತೆ ತೆಗೆಯುವುದಿಲ್ಲ, ಬೀಗ ಮುದ್ರೆ ಆದರೆ ಮತ್ತೆ ತೆಗಿಲಿಕ್ಕಿಲ್ಲ, ಅದು ಮತ್ತೆ ಬೆಳಿಗ್ಗೆ 7 ಇದು ಇದೇ ಉಂಟು, ಕ್ರಮ ಉಂಟು, ಹಾಗೆ ತೆಗಿಬಾರ್ದು. ದೇವಸ್ಥಾನದೆಲ್ಲ ಈಗೆಲ್ಲ ಬಸದಿಗಳು ಸಹ ಹಾಗೆ, ಒಮ್ಮೆ ಬೀಗ ಮುದ್ರೆ ಆದರೆ ಮತ್ತೆ ತೆಗಿಯುವುದಿಲ್ಲ ಹಾಗೆ. ಅದು ಫಸ್ಟ್ ತೀರ್ಥಂಕರ ಆದಿನಾಥ ಸ್ವಾಮಿ ಅಲ್ಲಿರುವಂಥದ್ದು. ಇದು ಚಂದ್ರನಾಥ ಸ್ವಾಮಿ ಹಾಗೆ. ಅದು ನಾವು ಇರುವಾಗ ನಾವು ನೋಡಲಿಲ್ಲ ಇದ್ದದನ್ನು. ಹಿಂದಿನವರೆಲ್ಲ ಪೂಜೆ ಹಿಂದೆ ಪೂಜೆ ನಡೀತಾ ಇತ್ತು. ಕಾಲಕ್ರಮೇಣ ಎಲ್ಲ ಶೀತಲಾವಸ್ಥೆಗೆ ಹೋಗೋಕೆಲ್ಲ ಇದಾಯ್ತು, ಆಯ್ತು. ಅಜೀರ್ಣಾವಸ್ಥೆಗೆ ಹೋಗೋ ಎಲ್ಲ ಸಮಸ್ಯೆ ಆಯಿತು. ಅದು 2 ಕೂಡ ನಿಂತೋಗಿತ್ತು ಪೂಜೆ. ಓಕೆ. ಅಂದರೆ 2005ರಲ್ಲಿ ಇದರಲ್ಲಿ ಜೀರ್ಣೋದ್ಧಾರಾಗಿ ಶುರು ಆಯಿತು. ವೀರೇಂದ್ರ ಹೆಗ್ಡೆರು ಎಲ್ಲ ಸೇರಿ ಫಸ್ಟ್ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಇದು ಮಾಡಿಕೊಂಡು ಪೂಜೆ ಮಾಡಿದ್ದು. ಹಾಗಾಗಿ ಅಂದಿನ ಕಾಲದ ನಿರಂತರವಾಗಿ ನಡೀತಾ ಉಂಟು, ನಡ್ಕೊಂಡು ಬರ್ತಾ ಉಂಟು ಪೂಜೆ ಹಾಗೆ. ಮತ್ತೆ ಇದಕ್ಕೆ ಗುರುಪೀಠ ಅಂತ ಇದೆ, ಅದು ಹೊಮ್ಮುಚ್ಚಕ್ಕೆ ಸಂಬಂಧಪಟ್ಟದೊಂದು ಗುರುಪೀಠ. ಇಲ್ಲಿಗೆ ಹೊಮ್ಮುಚ್ಚ? ಹೌದು, ಹೊಮ್ಮುಚ್ಚ. ಅದೆಲ್ಲಿ? ನಿಮಗೆ ಆಗುಂಬೆ ದಾಟಿ ಆಗುಂಬೆ ಹೋಗ್ತೇವಲ್ಲ, ಆಗುಂಬೆ ಸಾಗರ ಹೋಗೋ ರೂಟಲ್ಲಿ, ಸಾಗರ ಹೋಗ್ಬೇಕಂತಿಲ್ಲ, ತೀರ್ಥಹಳ್ಳಿ ಹೋಗಿ ಜಂಕ್ಷನ್ ಅಲ್ಲಿ ಹೋಗುವ ಲೆಫ್ಟಿಗೆ ಒಂದು ರೋಡ್ ಹೋಗಿದೆ, ಸೀದಾ ಮುಂಚೆ ಹೋಗ್ತದೆ ಅಲ್ಲಿ. ಹೌದು, ಅಲ್ಲಿ ನಿಮಗೆ ಒಂದು ಈಗ ನೀವು ಇದು ಹೊಸ್ತೆ ಎಲ್ಲ ಇದು ಟೆಂಪಲ್ ಆಗ್ತಾ ಉಂಟು ಈಗ. ಹುಂಚಲ್ಲ? ಹುಂಚ ಅಂತ ಹೇಳ್ತಾರೆ, ಈಗ ಅದು ಹುಂಚ ಅಂತ ಆಗಿದೆ, ಹುಂಬುಚ್ಚ ಅಂತ ಇತ್ತು, ಹಾಗೆ ಹುಂಚ ಅಂತ ಇದೆ. ಗುರುಪೀಠ ಅವರು ಇಲ್ಲಿಗೆ, ಅವರಿಗೆ ಸಂಬಂಧಪಟ್ಟ ಒಂದು ಇದು ಹಾಗೆ. ಇಲ್ಲಿಗೆ ಗುರುಪೀಠ ಅವರೇ ಹಾಗೆ. ದೇವೇಂದ್ರ ಕೀರ್ತಿ ಸ್ವಾಮೀಜಿ ಅಂತೇಳಿ. ಓಕೆ, ಸರಿ ಸರಿ ಹಾಗೆ. ಓಕೆ, ತುಂಬ ಇನ್ಫಾರ್ಮೇಷನ್ ಕೊಟ್ರಿ, ತುಂಬ ಥ್ಯಾಂಕ್ ಯು, ನಿಮ್ಮ ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು. ನೋಡಿ, ಇಲ್ಲೊಂದು ಶಾಸನ ಇದೆ ಕಲ್ಲಲ್ಲಿ, ಬಟ್ ಇದು ಅಕ್ಷರಗಳು ಕಾಣ್ತಾ ಇಲ್ಲ ಅದರಲ್ಲಿ ನೀವು ಚೆನ್ನಾಗಿ ನೋಡಿ, ಸ್ವಲ್ಪ ಕಾಣ್ಬೋದು. ಇಲ್ಲಿ ಒಂದಿದೆ ಸ್ವಲ್ಪ ದೊಡ್ಡದಿದು, ಇದೆಲ್ಲ ಬರ್ದಿದ್ದಾರೆ, ಇದು ಸ್ವಲ್ಪ ಕ್ಲಿಯರಾಗಿ ಕಾಣ್ತಾ ಉಂಟು ನೋಡಿ. ಇದು ಹಳೆಗನ್ನಡದಲ್ಲಿರೋದ್ರಿಂದ ನಮಗೆ ಓದಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಇದೊಂದು 800-900 ವರ್ಷಗಳ ಹಿಂದಿನ ಒಂದು ಶಾಸನ ಅಂತ ಹೇಳಲಾಗತ್ತೆ. ನಾವೆಲ್ಲ ಭಟ್ರ ಹತ್ರ ಎಲ್ಲ ಕೇಳಿದ್ವಿ, ತುಂಬ ಇನ್ಫಾರ್ಮೇಷನ್ಗಳು ಕೊಟ್ಟರು, ಇನ್ನೂ ಸಹ ತುಂಬ ವಿಷಯಗಳನ್ನ ಹೇಳಿದ್ರು, ಎಲ್ಲ ನನಗೆ ರೆಕಾರ್ಡ್ ಮಾಡಲಿಕ್ಕಾಗಲಿಲ್ಲ. ಇನ್ನು ನಾನು ಈ ಲೊಕೇಶನ್ ಸಹ ಹಾಕಿರ್ತೀನಿ, ನೀವು ಬಂದು ಒಂದು ದೇವರ ದರ್ಶನ ಪಡೀರಿ. ಈ ಹೆಬ್ರಿಗೆಲ್ಲ ಬಂದಾಗ ತುಂಬ ಚೆನ್ನಾಗಿದೆ ದೇವಸ್ಥಾನ ಸಹ, ನೀವೆಲ್ಲ ನಾನು ತೋರಿಸಿದ್ನಲ್ಲ. ನೋಡೋಣ, ಇನ್ನು ಮುಂದೆ ಒಂದು ಬೇರೆ ದೇವಸ್ಥಾನ ಉಂಟಂತೆ, ಅಲ್ಲಿ ಹೋಗಿ ನಾವು ಅದನ್ನು ಸಹ ನೋಡ್ಕೊಂಬರೋಣ. ಅಂದರೆ ಈ ಹಳೆ ಬಸದಿ, ಅಲ್ಲಿಗೆ ಹೋಗಿ ಅದನ್ನು ನೋಡಿಕೊಂಡು ಹೇಗಿದೆ ಅಂತ ನೋಡ್ಕೊಂಬರೋಣ. ಈ ಬಸ್ತಿಂದ ಸ್ವಲ್ಪ ಮುಂದೆ ಇಲ್ಲಿ ಒಂದು ಹಳೆಯ ಬಸದಿ ಇದೆ, ನನಗೂ ಸಹ ಕರೆಕ್ಟ್ ಗೊತ್ತಿಲ್ಲ. ಇಲ್ಲಿದ್ದಾನೆ ಇವನು, ನಮ್ಮ ನಿಖಿತ ಹೋಗಿ ನಿಂತಿದ್ದಾನೆ, ಅಮ್ಮ ಬಂದಿದ್ದಾರೆ ಜೊತೆಯಲ್ಲಿ, ನಾನು ಅಮ್ಮ ಮತ್ತು ನಿಖಿತ 3 ಜನ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿದೆಲ್ಲ ಇದೆ,
ತುಂಬ ಹಳೆ ಕಾಲದ ಬಸದಿ ಇದು. ಇಲ್ಲಿ ನೋಡಿ, ಇದೆ ಹಳೆ ಬಸದಿ. ಇಲ್ಲಿ ಹೋಗಲಿಕ್ಕೆ ಜಾಗ ಸ್ವಲ್ಪ ಇಕ್ಕಟ್ಟಾಗಿದೆ, ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು. ಇದೆಲ್ಲ ಅದೇ ರೀತಿ ಕಲ್ಲು ಅನ್ಸುತ್ತೆ, ಇಲ್ಲೆಲ್ಲ ಕಲ್ಲುಗಳಿದ್ದಾವೆ. ಇಲ್ಲಿ ನೋಡಿ, ಇಲ್ಲಿ ಒಳಗೆಲ್ಲ ಹೋಗ್ಲಿ ಸ್ವಲ್ಪ ಭಯ ಬೀಳ್ತಾರೆ, ಯಾಕಂತಂದರೆ ಇಲ್ಲಿ ಒಂದು ಕಾಳಿಂಗ ಸರ್ಪ ಇದೆ, ಈ ದೇವಸ್ಥಾನವನ್ನು ಕಾಯುವಂಥದ್ದು. ನೋಡೋಣ, ದೇವರ ಮೇಲೆ ಭಾರ ಹಾಕಿ ಒಂದು ಸ್ವಲ್ಪ ಒಳಗೋಗಿ ಬರುವ. ನೋಡಿ, ಇದೆಲ್ಲ ಫುಲ್ಲು ಶಿಥಿಲಗೊಂಡಿದೆ. ಇದು ಫುಲ್ಲು ಹಳೆಯ ಒಂದು ಬಸದಿ ನೋಡ್ಬೋದು. ಇಲ್ಲೆಲ್ಲ ಕಲ್ಲೆಲ್ಲ ಬಿದ್ದಿದೆ ನೋಡಿ, ಇದೆಲ್ಲ ಹಳೆದ್ದು ಅಲ್ಲೆಲ್ಲ ಇದೆ. ನೋಡಿ, ಎಲ್ಲ ಇಲ್ಲಿ ಹಾಳಾಗಿದೆ. ಇದು ಮೊದಲಿದ್ದು ಗರ್ಭಗುಡಿ ಅಂತ ಅಂದ್ಕೊಳ್ತೀನಿ ನಾನು. ನೋಡಿ, ಇಲ್ಲೇನಿದೆಯೋ ಇದು ಹುತ್ತ ಇದೆ. ಈ ಹುತ್ತ ಮೊದಲು ದೊಡ್ಡದಿತ್ತು, ಈಗ ಪುನಃ ಸ್ವಲ್ಪ ಬಿದ್ದಿದೆ ಅನಿಸುತ್ತೆ, ಎಲ್ಲ ಹುತ್ತ ಬೆಳ್ಕೊಂಡಿದೆ. ಇಲ್ಲಿ ಒಂದು ಹಾವಿದೆ ಅಂತ ಹೇಳಲಾಗತ್ತೆ, ನಾನು ನೋಡಿದ್ದೀನಿ ಕೂಡ. ಈ ದೇವಸ್ಥಾನವನ್ನು ಕಾಯುತ್ತದು. ಇಲ್ಲೆಲ್ಲ ತುಂಬ ಕಾಡಿತ್ತು, ಈಗ ಕಾಡೆಲ್ಲ ಕಡ್ದಿದ್ದಾರೆ. ನಮಗಿಲ್ಲಿ ಮೊದಲು ಬರಲಿಕ್ಕೆ ತುಂಬ ಭಯ ಆಗೋದು, ಅಷ್ಟು ಒಂದಿಲ್ಲಿ ಕಾಡೆಲ್ಲ ಬೆಳ್ಕೊಂಡಿತ್ತು. ನೋಡಿ, ಇವಾಗ ಅಷ್ಟೇ ಸ್ವಾಮಿ ನೋಡಿ ಇಲ್ಲಿ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ದಾಳೆ. ಹಾಂ, దాదాపునే ఎన్న వన్నేనా ಒಂದು ಮನೆದಜ್ಜ ಐತೆ ಕಾಯತ್ತಂದೆ ಆಫೀಸ್ ಸರಿನಾ ಪುಟ್ಟಳ ರೂಪಾಯಿ ಇವನತ್ತು ಸುಮ್ಮನೆ ಫೋನ್ ಮಾಡಿಕೊಂಡು ತೋರಿಸ್ತಿದ್ದೆ ಅವಳಿಗೆ ಸಹ. ಇಲ್ಲ ಕಾಯ್ತಾ ಹಳೆ ಬಸಾಡಿ ಬಸಾಡಿ ಬಸ್ತಿ ಬಸ್ತಿ ಜೈನ ಬಸದಿ. ಇವಾಗ ಇಲ್ಲೊಂದು ದೇವಸ್ಥಾನ, ಇನ್ನೊಂದು ದೇವಸ್ಥಾನ ಉಂಟು. ಮೋಸ್ಟ್ಲಿ ಈ ವಿಡಿಯೋ ಪಾರ್ಟ್ 2 ಆಗಿ ಬರಬಹುದು, ಯಾಕಂದರೆ ತುಂಬ ಲಾಂಗ್ ಆಗಿ ಬರತ್ತೆ ಅಂದ್ಕೊಳ್ತೀನಿ ನಾನು. ಇದು ನಂಗೆ ದಾರಿ ಗೊತ್ತಿಲ್ಲ, ಹೋಗು. ನೋಡಿ, ನಮ್ಮ ಜೊತೆ ನಮ್ಮ ಅಮ್ಮ ಸಹ ತಿರ್ಗಾಡ್ತಿದ್ದಾರೆ ಬಂದ್ಕೊಂಡು. ಮೊದಲೆಲ್ಲ ಇಲ್ಲಿ ಮನೆ ಇರಲಿಲ್ಲ ನನಗೆ ಗೊತ್ತಿಗೆ, ದಾರಿ ಎಲ್ಲ ಮರ್ತೇ ಹೋಗಿದೆ ಆಯಿತಾ, ಅದಕ್ಕೆ ಅವನ ಮುಂದೆ ಕಳಿಸಿದ್ದೀನಿ ನಾನು. ನಿಲ್ಸ ಕೆಳಗೆ ಪಾತ್ಲೆ ಬಿಡು, ಅವನು ಅದರಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಬಿಡಿ, ಫುಲ್ಲು ರೋಡ್ ಇದಾಗಿದೆ, ಮತ್ತು ಹೋದ್ರೆ ಮೇಲೆ ಬರ್ಲಿಕ್ಕೆ ಕಷ್ಟ ಆಗ್ಬೋದು. ನಿಲ್ಸು, ಇಲ್ಲಿ ಯಾರ್ದು ಮನೆ ಉಂಟು ಮಾರ. ಇದರಿಂದ ಮನೆ ಎಂತ ಇದು ನೋಡಿ, ಇದೇ ಇಲ್ಲಿ ಒಂದು ದೇವಸ್ಥಾನ. ಇದು ಈಗ ಸ್ವಲ್ಪ ಇಲ್ಲಿ ಕ್ಲೀನ್ ಇದೆ, ಇಲ್ಲಿ ಯಾರೋ ಒಬ್ಬರು ಪೂಜೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇದಾಗಿದೆ, ಎಲ್ಲ ಕಲ್ಲಿಂದನೆಲ್ಲ ಮಾಡಿದ್ದಾರೆ ನೋಡಿ, ಎಲ್ಲ ಕಟ್ಟೆದಾರೆಲ್ಲ ಮಾಡಿದ್ದಾರೆ. ಇದೆಲ್ಲ ಇದೆ ಇಲ್ಲಿ ಸಾಗಿ ನೋಡಿ, ಚೆನ್ನಾಗಿದೆ ಕಟ್ಟೆ ಮಾಡಿ. ಇಲ್ಲಿಂದ ಒಳಗೆ ಶಿವಲಿಂಗ ಇದೆ ಆಯಿತಾ, ಶಿವಲಿಂಗ ನಾನು ತೋರಿಸೋದಿಲ್ಲ ಈಗ. ನೋಡಿ, ಇದ್ರ ಮೇಲೆ ಮರ, ಇಲ್ಲಿ ಯಾರೋ ಪೂಜೆ ಮಾಡ್ತಾರೆ ಬಂದು, ಮೊದಲಿಂದ ಪೂಜೆ ಮಾಡ್ತಾರೆ, ಬಟ್ ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಸಹ ಹಾಕೊಂಡು ಹೊರಡೆಲ್ಲ ದೇವರು ಏನೋ ಕಲ್ಲಿದೆ, ಮತ್ತು ದೈವ ಕಲ್ಲಿರಬಹುದು ನೋಡಿ. ನೋಡಿದೆ ನಾನು, ಇಲ್ಲಿ ಮೆಟ್ಲಿದೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಮೆಟ್ಲು ಇಲ್ಲಿದೆ. ಈ ಮೆಟ್ಲು ಹೋಯ್ತಾನೆ, ಇಲ್ಲಿದ್ದು ಹೋಯ್ತಲ್ಲ. ಇದು ಮೋಸ್ಟ್ಲಿ ನಾನು ಅಲ್ಲಿ ಭಟ್ರಲ್ಲಿ ಕೇಳಿದಾಗ ಈ ದೇವಸ್ಥಾನಕ್ಕೂ ಬಸದಿಗೂ ನಾವೇನಾಗ ಜೈನ ಬಸದಿ ಹೋದ್ವು ಚಂದ್ರನಾಥ ಸ್ವಾಮಿದು, ಅಲ್ಲಿಗದಕ್ಕೂ ಸಂಬಂಧ ಇದೆ ಅಂತ. ಮುಳ್ಳಿನ ಮರ ಸಂಬಂಧ ಇದೆ ಅಂತ ಅವ್ರು ಹೇಳಿದ್ರು. ಇಲ್ಲಿ ಮುಳ್ಳಿದೆ, ಅದೇ ಪುಟ್ಟ ವಿಶೇಷಗಳು ನೋಡಿ. ಈ ಪ್ಲೇಸಲ್ಲ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ, ಈ ಲೋಕಲ್ ಅವ್ರು ಬಿಟ್ಟರೆ ತುಂಬ ಜನಕ್ಕೆ ಗೊತ್ತಿಲ್ಲ ಇದು. ಹಾಗಾಗಿ
ನಿಮಗೆಲ್ಲ ಒಂದು ತೋರಿಸುವ ಅಂತ ಮಾಡಿ ನೋಡಿದೆ. ಈ ಕಡೆ ಬಂದಾಗ ಇಲ್ಲಿ ಸಹ ನೀವು ವಿಸಿಟ್ ಕೊಡಿ, ತುಂಬ ಚೆನ್ನಾಗಿರುತ್ತೆ. ಇವನ ನಡುನಡಲು ಹೋಗಿ ಅವಳಿಗೆ ವಿಡಿಯೋ ಕಾಲ್ ಮಾಡ್ತಾನೆ. ಸ್ನೇಹಿತರೆ ನೋಡಿ, ಆ ಶಿವಲಿಂಗ ಇಲ್ಲಿದೆ ನೋಡಿ, ಈ ರೀತಿಯಾಗಿದೆ. ಹತ್ತಿರ ಹೆಚ್ಚು ಒಳ ಹೋಗೋದಿಲ್ಲ, ಚೆನ್ನಾಗಿದೆ. ಒಂದು ಸಣ್ಣ ಗುಡಿ ಥರ ಮಾಡಿಟ್ಟಿದ್ದಾರೆ ನೋಡಿ. ಇದು ಸ್ವಲ್ಪ ಎಲ್ಲ ಕೆಳಗೆ ಬಿದ್ದಿದೆ, ಕುಸಿತೋಗಿದೆ ನೋಡಿ. ಇದು ಸಹ ಶಿಥಿಲಗೊಂಡಿದೆ ಎಲ್ಲ. ಇದನ್ನು ನಮ್ಮ ಧಾರ್ಮಿಕ ಇಲಾಖೆಯೆಲ್ಲ ನೋಡಿ ಸ್ವಲ್ಪ ಇದನ್ನೆಲ್ಲ ದುರಸ್ತಿ ಮಾಡಬೇಕು. ನಮ್ಮ ದೇವಸ್ಥಾನಗಳನ್ನೆಲ್ಲ ಸ್ವಲ್ಪ ಆದಷ್ಟು ಜೀರ್ಣೋದ್ಧಾರ ಮಾಡಿ ಬಿಡಬೇಕು. ಇಲ್ಲಿಗೆಲ್ಲ ಬರ್ಬೋದು, ಟೂರಿಸ್ಟಿಗೆಲ್ಲ ಬಂದರೆ ತುಂಬ ಚೆನ್ನಾಗಿದೆ. ಹತ್ತಿರದಲ್ಲಿ ಹೊಳೆ ಇದೆ ನೋಡಿ, ಸೇತುವೆ ಇದೆ ಇಲ್ಲಿ. ಸ್ವಲ್ಪ ನೀರಲ್ಲೆಲ್ಲ ಸ್ವಲ್ಪ ಆಟ ಆಡ್ಬೋದು, ಬಟ್ ಇದು ಸ್ವಲ್ಪ ಡೇಂಜರ್ ಇರಬಹುದು. ಯಾಕಂದ್ರೆ ನಾನಿಲ್ಲಿ ನೋಡಲಿಲ್ಲ ಹೇಗಿದೆ ಅನ್ನೋದು. ಓಕೆ ಸ್ನೇಹಿತರೆ, ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡುವ. ನೋಡ್ತಿದ್ದಾರೆ ನಾನು ಎಂತ ಮಾತಾಡ್ತಿದ್ದೀನಿ ಅಂತ. ಹಾಂ ಅದೇ ಓಕೆ ತುಯಿನಿಯಾ ಓಕೆ. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಅಂದ್ಕೊಳ್ತೀನಿ. ಇಷ್ಟ ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಗೆ ಇದೇ ರೀತಿಯ ಹೊಸ ಪ್ಲೇಸ್ಗಳನ್ನು ಪರಿಚಯ ಮಾಡ್ತಾ ಹೋಗ್ತೀನಿ. ನೋಡೋಣ ಸಾಧ್ಯ ಆದಷ್ಟು. ಈಗ ಇಂಟಿರೋವಂಥದ್ದು ಅಂದರೆ ಕೆಲವು ಪ್ಲೇಸ್ಗಳು ತುಂಬ ಜನ ಗೊತ್ತಿರುತ್ತೆ, ಬಟ್ ಇಂಥ ಪ್ಲೇಸ್ಗಳು ಗೊತ್ತಿರಲ್ಲ. ನಿಮ್ಗೆ ಗೊತ್ತಿಲ್ಲದಿರುವಂಥದ್ದನ್ನ ನಿಮ್ಮನ್ನ ತಿಳಿಸುವಂಥ ಪ್ರಯತ್ನ ಪಡ್ತೀನಿ. ಎನಿವೆ, ನಾನು ನಿಮಗೆ ಮುಂದಿನ ಸಿಗ್ತೀನಿ. ಬಾಯ್.